ఎప్పుడే దొరడుతున్న చిత్రమాట మోగి నడుకులు 10 మంది నిరండు మంది ఓలగ అమ్ముడు ಕೆಲವೇ ಕೊಡ್ಕೊಡು ಇದರಿಂದ ಬ್ರಹ್ಮಕೋಶ ಉಚ್ಚಯ ಕೂಟದ ಅದ್ವೈತ ದುರಂತ వాళ్ళని
ನಡತೊಂದು ಬರ್ಪಿನ ಕಾರ್ಯಕ್ರಮ ಸರ್ಕಾರ ಮತ್ತು ಅನ್ನು ತೀರ್ಮಾನ ಮಂತದಿತ್ತು ಐದು ಪೂರ ವ್ಯವಸ್ಥೆ ಆದಿತ್ತು ಆ ಸರ್ಕಾರದ ಪೊರಗ ಅಪ್ಪೆಲ್ಲ ಮಾಡಿ ನೀವು ನಡುತ್ತದೆ ಪಾಪಣ್ಣ ಆ ಮಾಮಾಯೇ ಆತನ ಉಲಾಯಿ ಕುಂತುದು ಅಲ್ತು ಡಿಡಿ ಮುಟ್ಟದ ಹೊರ ಕಾಣಿಕೆ ಅನ್ನೋರವನಿಗೆ ನಡತೊಂದೇ ಬೈದಳು ಒಂದು ಅಪ್ಪನ ಮಹಿಮೆ ಅಪ್ಪನ ಲೀಲೆ ಅಂಚಾದ ಇನಿ ಕಾಣೆನೇ ಬ್ರಹ್ಮಾನಂದ ಸರಸ್ವತಿಗಳು ಬರ್ತದೆ ಪ್ರತಿಷ್ಠಾಪನೆ ಸಂದರ್ಭಗಳೇ ಆರ್ನ ತಪಸ್ಸನ್ನ ಆರ್ನ ಈ ಪರಿಸರದ ಪ್ರೀತಿದ ಭಕ್ತರ ಪ್ರೀತಿ ಆರ್ನ ಪೂರ್ವಾಶ್ರಮದ ಪೂರ ಈಗ ಪರಿಚಯ ಮತ್ತು ತೊರೆದು ಗುರುಕುಲ್ನ ಆತ್ಮಾನಂದ ಸರಸ್ವತಿ ಸ್ವಾಮಿನ ಆ ತಪಸ್ಸು ಬೊಕ್ಕ ಈ ಗುರುಕುಲ್ನ ತಪಸ್ಸು ರಡ್ಡಲ ಆ ಸಾನ್ನಿಧ್ಯದ ಸಮ್ಮಿಲನ ಆತಂದು ನಾನು ದುಂಬಾಗ್ಲ ಕನ್ಯಾಡಿ ಸ್ವಾಮಿನ ಪ್ರತಿ ವರ್ಷ ನಿನ್ನ ಕಾರ್ಯಕ್ರಮಗಳು ಅವ್ರನ್ನ ಪಾದಸ್ಪರ್ಶ ಮಾಡ್ಬೋದು ಆ ಗುರು ಸಮರ್ಪಣೆ ಸೇವಾ ಕಾರ್ಯಕ್ರಮ ಅಭಿವಂದನೆ ಮಂತ್ರಿ ಯಾರು ಸ್ವಾಮಿ ಮಟ್ಟಿಗೆ ಯಾರನ್ನ ಬರ್ತೆ ಅದನ್ನ ಪ್ರೀತಿ ಹಂಚಿಕೊಂಡು ಖಂಡಿತ ನಿಖಿಲೊಟ್ಟಿಗೆ ಉಲ್ಲ ನಿಖಿಲೊಟ್ಟಿಗೆ ಸದಾ ಭಾಗವಹಿಸುವ ಮಾತ್ರ ನಿಖಿಲಿಗೆ ಯಾವೇ ಒಂದು ವಿಷಯ ನಿಖಿಲಿಗೆ ಹೆಂಚಿನ ಮಾರ್ಗದರ್ಶನ ಕೊಡುತ್ತಲ್ಲ ಸ್ವಾಮಿಂದಲ ಕೇಳಿದ ಎಂಡಲ ಕೇಳಿದ ವಾಸುದೇವಾಯ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅತನ ಒವ್ವೇ ನಿಖಿಲ ಇಷ್ಟದೇವರನ್ನ ಆ ನಾಮಸ್ಮರಣೆ ಇದಕ್ಕೆ ರಡ್ಡು ಪೊತ್ತು ಕಾಣೆಲ್ಲ ಕೈಯಲ್ಲ ಪ್ರತಿ ಇಲ್ಲಾಡ ಮನ್ಪುಲೆ ಒಡ್ಡಿ ಪೊತ್ತಾನದ ಒಟ್ಟಿಗೆ ಕೊಡುವುದು ಮನಸ್ಸು ಆ ಜೀವನ ಬದ್ಧತೆಯನ್ನು ಒರಿಪುಣಂಚಿನ ಕ್ರಮನು ಹಿಂದೂ ಸಮಾಜದ ಜೀವಂತಿಕೆಯನ್ನು ಈ ಶಕ್ತಿ ಅವು ಅವೇನು ಇಲ್ಲಿ ಇಲ್ಲದೆ ನಿಖಲು ಬೆಳಗಾವಲಿಕ ಪೂರೆಲ್ಲ ಪ್ರಯತ್ನ ಮಂಪುನೆ ವೇದಿಕೆ ರೀತಿಯ ಪೂರೆಲ್ಲ ಜ್ಯೋತಿಷ್ಯರಿಗೆ ಅಂಚನೆ ಹೊರಗೆ ಸೇವೆ ಮಂಪುನೆ ಆ ಧರ್ಮ ಹಾಕಲ ಪರಂಪರೆಗಳು ಆರಾಧನೆ ಮಂತ್ರಿನ ಪರಂಪರೆ ನನರಾತ ಪೊಲೀಸಿಲಾವಡು ಪಾಣಿಕರಣ ಜ್ಯೋತಿಷ್ಯ ಪಾಂಡಿತ್ಯ ನನರಾತ ವಿಕಾಸ ಆದ ಎಂಬುದ ಬದುಕಿಗೆ ಜನತೆಗೆ ಮಾರ್ಗದರ್ಶನ ಮಂತ್ರಿನ ಶಕ್ತಿ ಕೊರಡು ಅಂಚನೆ ವೇದಿಕೆ ರೀತಿಯ ಪೂರೆಲ್ಲ ಮಂತ್ರಿ ರಮನಾಥ್ ನಾರಾಯಣ ಗುರುಗಳ ಸಂದೇಶವನ್ನು ನಿರಂತರವಾದ ನಾರಾಯಣ ಗುರುಗಳ ಸೇವೆ ಮಂತ್ರಿನ ಶೇಷಾತ್ ಕೋಟ್ಯಾನ ನಮ್ಮ BC ರೋಡ್ ಮಂದಿರ ಆ ನಾರಾಯಣ ಆಸೀನರಾಯನ ಯತಿವರಿಯಲ್ಲಿ ಸಾಷ್ಟಾಂಗ ನಮನ ಮಂತ್ರಿಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ನಮ್ಮ ಒಟ್ಟಿಗೆ ಇಪ್ಪನಂಚಿನ ಶೇಷಕೋಟೆ ಅಂದರೆ ಸ್ನೇಹಿತರಾದ ಸಂಜೀವ ಪೂಜಾರನ ಗೋಪಾಲಕೃಷ್ಣ ಆಚಾರ್ಯ ಪನಿಕಾರ್ ಆತ್ಮೀಯರಾದ ವಾಸ್ತುಶಿಲ್ಪಿಯಾದ ಪನಿಕಾರ ಪದ್ಮಶೇಖರ್ ಜೈನ್ರ ಕೀಚೋಡಿ ಲಕ್ಷ್ಮೀಶೆಟ್ರ ಹರೀಶರೇ ಸೋಮಪ್ಪರೆ ಜೊತೆಗೆ ವಿವಿಧ ಗೀತನ ಮಾತ್ರ ಅಧ್ಯಕ್ಷ ಮೋಹನಿದೆ ಈ ಒಂದು ಕ್ಷೇತ್ರ ಅಭಿವೃದ್ಧಿ ನಂತರ ಭಾರಿ ಆತು ಪೊರ್ಮುನಂಚಿನ ಮಾತ ಕಮಿಟಿದ ಪ್ರಮುಖರನ್ನಟ್ಲೆ ಆಸ್ತಿಕ ಬಂಧು ಬಗ್ಗೆ ಮಧ್ಯಾಹ್ನದ ಪೊತ್ತು ಸಮಸ್ತ ಪೊತ್ತುಲ್ಲ ಅಂದು ಈಗ ಹೆಚ್ಚಿಗೆ ಪಾತ್ರ ನಿಂಚಿನ ಸಂದರ್ಭ ಅಂಡ ಯಾನೊಂಜಿ ವೇದಿಕೆಡ ಅತಿಥಿಯಾದ ಕರೆದ ಕರ್ತವ್ಯ ನಿಮಿತ್ತ ಕೆಲವು ಪಾತ್ರನು ಅಗತ್ಯ ಇತ್ತು ಹೇಳಿದವರ ಒಂದೆರಡು ಪಾತ್ರ ಭಾರಿ ಸಂತೋಷ ಸುರೊಟ್ಟು ಅನ್ಪಂತ ಜನಗೊಂಡ ನಮ್ಮ ಜಿಲ್ಲೆಯ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗುವುದು ಪುನರುತ್ಥಾನ ಬ್ರಹ್ಮಕಲಶ ಆಗುವುದು ಭಾರಿ ಅತಿ ಶಕ್ತಿವಂತೆಲ್ಲ ಸೇರಿದಲ್ಪ ಆರ್ಥಿಕ ಸಂಪನ್ಮೂಲನು ಸೇರಿಸದಲ್ಪ ಕಾರ್ಯಕ್ರಮ ಅಂತುಂಡು ನಿಖಿಲೆ ಈ ಒಂಜಿ ಕಾರ್ಯಕ್ರಮದ ಮುಖ್ಯಸ್ಥರನ್ನ ಪಟ್ಟಿನ ಮಾದ ನಿಖಿಲು ಓದು
ಏನು ಮಾತು ಉಳ್ಳೇವ ಹಿಂದುಳಿದ ಸಮಾಜದ ಮಾತೆಲ್ಲ ಪನಿಕಾರ ಸೇರು ಶೇಷಪ್ಪನ್ನೇ ಸೇರು ಹರೀಶರು ಸೇರು ಬೇಬಿ ಕುಂದರ್ ಸೇರು ದೇವಪ್ಪ ಕುಲಾಲ್ ಸೇರು ಜಗನ್ನಾಥರು ಸೇರು ಮಾತಿರಲ್ಲ ನಾನು ಕುದರೆ ಎಂಗ್ಲ ಶಂಕರಿ ಪೂಜ್ಯ ಸೇರ್ ಮಾತ ದುರ್ಬಲ ವರ್ಗವು ಸೇರಿಲ್ಲ ದೇವಸ್ಥಾನ ಕಟ್ಟಲು ಬಿಡಿ ದೇವಸ್ಥಾನ ಹೋಗ್ನ ಅವಕಾಶ ಜನ ಸಮಾಜಕ್ಕೆ ಸೇರಿದಿ ನೆತ್ತ ಬ್ರಹ್ಮ ಕಲಸದ ವೈದಿಕ ಕೆಲಸ ಮಾಡ್ಕೊಂಡು ಏರ್ಗೊಂಡ ಕೇಶವ ಶಾಂತಿ ಅರಮಲ್ಲ ಆಗಮಶಾಸ್ತ್ರ ಪಂಡಿತರು ಆರು ಮಲ್ಲ ಸಮಾಜದ ವೈದಿಕರಲ್ಲ ಅದು ತಿರುಪದ ಸಮಾಜದ ವೈದಿಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಆದೇಶದ ನಿಂತಾರೊಂದಿ ಏನಿ ಈ ಒಂದು ದೇವತಾ ಕೆಲಸ ಮತ್ತು ಯೋಗ್ಯತೆ ಬರ್ತದೆ ಜನ ಆರೋಗ್ಯ ಯೋಗ್ಯತೆ ಇದ್ಯಾ ಹೆಂಗೆ ನೀ ಹೊರಡೋದು ಹೋಗಿಲ್ಲ ಈ ವೇದಿಕೆ ನನಾತ ಕೆಲವು ಜನಕ್ಕೆ ಮಾತೊಂದು ಅರುಣ್ ಕುಮಾರ್ ಇಲ್ಲದ ಯಜಮಾನಿ ಅದನ್ನು ದೇಶರು ನಾನು ಹಿರಿಯ ಅಕ್ಕಲಿ ಮಾಲಿಂಗ ಪೂಜಾರಿ ಅದನ್ನ ಹಿರಿಯ ಅಕ್ಕಲಿ ಭಕ್ತನ ಭಕ್ತರಿಗೆ ಅಕ್ಕಲ ಇಂಬುನು ಕೊಡಿಯದೆ ಒಂದು ಪ್ರಾರ್ಥನೆ ಭಕ್ತ ಜಾಗ ಅರುಣ್ ಕುಮಾರ್ಗೆ ಇದನ್ನೊಂದು ಗುಡಿನ ವೃದ್ಧಿ ಮಾಡ್ಕೊಡೋದು ಸ್ವಲ್ಪ ಆಸೆ ಎನ್ನ ಲೆಕ್ಕೊಡು ಬಾಲಾಲಯ ಮಲ್ತದ್ದು ಒಂದು ಗುಡಿ ಮಾಡ್ತಾರೆ ಇದಾದ ಸಂದರ್ಭ ಎಂಕೆ ಬಸವಣ್ಣನ ವಚನ ನೆನಪಾಪ ಉಳ್ಳವರು ಶಿವಾಲಯ ಕಟ್ಟುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ನನ್ನ ಕಾಲೇ ಕಮ್ಮವಯ್ಯ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಯಾನೊಂದಿ ಬಡವಿ ಎಂಗೆ ದೇವಸ್ಥಾನ ಕಟ್ಟರೆ ಮನಸ್ಸು ಅದು ಶಕ್ತಿ ಎಂಗೆ ಶಕ್ತಿ ಕೊರಪನ ಏನು ಶಕ್ತಿ ಕೊರಪನ ಅಟ್ಲಾಗಿದ್ದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ದೈವ ದೇವಸ್ಥಾನಗಳಿಂದ ಅವ್ರು ರಾಜಾಶ್ರಯಗಳು ದೈವ ದೇವಸ್ಥಾನದ ಕೆಲಸ ಆತನು ಈ ಕಾಲ ಮಲ್ಲ ಭೂಮಸೂದೆ ಕಾನೂನು ಜಾರಿಯಾಗ ಗುತ್ತುಬರಿಕೆಯಲ್ಲಿ ಮಾಜಿ ದೇವಸ್ಥಾನದ ಕೆಲವು ಸಮಯ ನಿಧಾನ ಹಣ ಭೂಮಿ ತಿಕ್ಕಿನ ಗೇಣಿದಾರನಕ್ಕೆ ಅತಲ್ಲ ಆಸ್ತಿಕ ಭಾವನೆ ಇತ್ತನಕ್ಕೆ ಯಾಕೆ ಯೋಚನೆ ಬಂತು ದೇವರಿಂಕ್ಲಿ ಮಾತು ಕೊಡ್ತಾರತ್ತ ಎಲ್ಲ ದನಿಕ್ಲಿಗೆ ಹೋದಿಪ್ಪ ಅಲ್ಲ ಎಂಕ್ಲೆ ಕೊಡ್ತಾರತ್ತ ಎಂಕ್ಲೆ ಕೊಡ್ತೀನಿ ಅಂತ ಅವರ ಎಂಕ್ಲೆ ಒಟ್ಟು ಸೇರಿದ ಮಲ್ಕೊಡತ್ತ ಪಂಪುನಂಚಿನ ಒಂದು ಅಭಿಲಾಷೆ ಬಡ ವರ್ಗದ ಗೇಣಿದಾರ ಇಟ್ಲ ಹೆಚ್ಚಾದ ಹಿಂದುಳಿದ ವರ್ಗದ ಹಿಂದೂ ಸಮಾಜ ಆಟದೊಂದು ಎಚ್ಚರಿಕೆ ಅದು ಎಂಕಿಲ್ಲ ಸೇವೆಯನ್ನು ಕೊಡ್ತಾರೆ ಇನಿ ಒಂದು ಕಾಲಡು ದೇವಸ್ಥಾನ ಕಟ್ಟರೆ ಈಗ 1,000 ರೂಪಾಯಿ ದೇಣಿಗೆ ಕೊರಲ ಪಡೆದು ಓರಿ ಭಕ್ತನ ಕೈ ತೆರೆಕೊಂಡಾಗ 100 ರೂಪಾಯಿ ಶಕ್ತಿ ಇಜ್ಜಾನೆ ಇನ್ನು ನೀನು 100 ರೂಪಾಯಿ ಕೊಡ್ಪಡ ಆಗ 5,000 ರೂಪಾಯಿ ಯೋಗ್ಯತೆ ದೇವರಿಗೆ ಕೊಡ್ತೇವೆ ಅವು ದೇವರಿಗೆ ಕೊಡ್ತೀವಿ ಮುಂಬಸ್ಸಿನ ಕಾನೂನು ಜಾರಿ ಆತಿನ ಬಂಡ ಅವು ದೇವರಿಗೆ ಕೊಡ್ತಾನೆ ಒಂದು ಅವಕಾಶ ಹಾಗೆ ಭೂಮಿ ತಿಕ್ಕಲು ಮಾತಾಡಿ ತಿಕ್ಕಲು ಪಂಚನೆ ಇರ್ತಾನೆ ತಿಕ್ಕನ ಹಾಕಲಿ ಭಾಳ ಆಗ್ತದೆ ಸಾಮಾಜಿಕವಾದ ತೊಂದರೆ ಆಗ್ತದೆ ಒಂಜಿ ಸೆನ್ಸ್ ಜಾಗಿದ್ದನ್ನಕ್ಲಿ ಈ ಭೂಮಿ ಭಾರಿ ಆಗ್ತದೆ ಇತ್ತು ಎನ್ನ ಹಿರಿಯ ಹಾಕಲಿ ಪಂಚನೆ ಅಂಕಿ ಎನ್ನ ಗ್ರಾಮಡು ಏತು ಪಟ್ಟದಾರ ಬಂಡ 5 ಜನ ಪಟ್ಟದಾರ ಯಾರು ಕುಟುಂಬವು ಸ್ವಾಮೀಜಿ 5 ಜನ ಪಟ್ಟದಾರ ಭೂಮಾಲಕರಲ್ಲಿ
ಬಾಕಿ ತಕ್ಕ ಮಾತ್ರ ಗೇಣಿದಾರರು ಬುಡ ಒಕ್ಕಲು ಮುಖ ನಿರ್ಗತಿಕೆ ಗೇಣಿದಾರರು ಬುಡ ಒಕ್ಕಲು ಮುಖ ನಿರ್ಗತಿಕೆ ಅಂಚಿನ ಗ್ರಾಮಡು ಇನಿ ರಡ್ಡರ ಸಾವಿರ ಮಟ್ಟ ಗೇಣಿ ಪಟ್ಟಾದಾರನ ಕುಳ್ಳೆ ಕರ್ಣ ಪಟ್ಟಾದಾರಿಕೆ ಮಂಡ ಆಕಾಶದ ಬರಸ ಬೂರ್ಲಿಕ್ಕೆ ಬೂರ್ದಿನ ಇರ್ತಾವ ಕೆಲವು ಜನ ಕರೆಕ್ಟ್ ಉಂಟು ಬರಸ ಬೂರ್ಲಿಕ್ಕೆ ಬೂರ್ದಿನ ಜವನನ್ನ ಮಾತು ಕರೆಕ್ಟ್ ಆಕೆ ಹಿರಿಯಾಕೆ ಗೊತ್ತುಂಟು ಏತ್ ಎಂಕ್ಲಿ ಕಷ್ಟ ಬೈದ ಎಂಕ್ಲಿ ಮಣ್ಣು ಕುಡಿಸಿದ್ದು ಜನಕ್ಕೆ ಗೇಣಿ ಕೊರತೆ ಎಂಕ್ಲಿ ಜೋಕ್ಲಿ ಕಲ್ಪ ರಾವಂದೆ ಜೋಕುಲು ನಿರಕ್ಷರ ಕುಕ್ಷಿಲಾದೇ ಪುಟ್ಲು ಬದುಕು ನಂಚಿನ ದಿನಕ್ಕೂ ಆಕೆ ಇದೆ ಏತೋ ಜನಕ್ಕೂ ನಿರಕ್ಷರ ಕುಕ್ಷಿಲಾದೇ ಬದುಕೆ ಅಜ್ಜೆ ಅದು ಕಲ್ತೆಲ್ಲ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೋತಿಗೆ ಒಂದಿಗೆ ಧೈರ್ಯ ಬಲ ಮುಂದೆ ಇತ್ತು ಇವಾಗ ಇತ್ತು ಒಂದನೇ ಕ್ಲಾಸ್ ದಾಯಕ ಹೋಗ್ತೀರಿ ಬೇರೆ ಅವಕಾಶ ಹೆಜ್ಜೆ ಅನ್ಸೋ ಹೋಗ್ತಲ್ಲ ಅವಕಾಶ ಹೆಜ್ಜೆ ಅಂದ್ರೆ ಅಂಚಿನ ಬಡತನ ಇತ್ತು ಅಂಚಿನ ಒಂಜಿ ಸಮಾಜ ಸಾಮಾಜಿಕ ವ್ಯವಸ್ಥೆ ಅಂಚೆ ಇತ್ತು ಸಾಮಾಜಿಕ ಬದಲಾವಣೆ ಕನವಡು ಏನೋ ಪ್ರಯತ್ನವಾಗಬೇಕು ಇದ್ದ ಮಧ್ಯಾಹ್ನದ ಹೊರತು ಯಾನೊಂದು ಪಾತ್ರ ಬಂತಂದು ಗೌತಮ ಬುದ್ಧಿ ಜ್ಞಾನೋದಯ ಅದೊಂದು ಪಾತ್ರ ಬಂತಿಗೆ ನಿಕ್ಲು ಮಾತ ಮೊದಲು ಉಳ್ಳರತ್ತ ನಿಕ್ಲು ಬೈದಿನ ಎನ್ನ ಭಾಷಣ ಕೇಂದ್ರತ್ತ ಅಂದು ಸುರೂಟ್ ನಿಕ್ಲಿನ ದೇಹದಾಸಿ ಒಂದು ನೀಗಿಸಲಿ ಐದು ಮಕ್ಕಳ ಧಾರ್ಮಿಕ ಹಸಲು ಕೊಡ್ತಾನೆ ಮಂಡ ದೇಹ ಮನಸ್ಸು ಮಾಡ್ತಾನೆ ಐದು ಮಕ್ಕಳು ಈ ಧಾರ್ಮಿಕ ಹಸಲು ಕೊಡ್ತಾನೆ ಐದು ಅರ್ಥ ಇಂಚಿನ ಮಂಡ ಸುರೂಟ್ ನಿಕ್ಲ ದೇಹದಾಸಿ ಉಂಟು ಐದು ದೇವಿಯರ್ನ ಸೇವೆ ಮಲ್ಪುಲೆ ಸಂದೇಶವು ಬುದ್ಧಿ ಕೊಡಿ ಸ್ವಾಮೀಜಿಗಳ ನಂತರ ಶ್ರೀ ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಅರೆನ ಮಾತನ್ನ ಮಾತ ಪಟ್ಟಾಕರ ಪರವಾದ ಅರೆನೆ ಪಾದಕ ಮುಟ್ಟೊಂದು ಅರೆನೆ ಈ ಒಂದು ಕಾರ್ಯಕ್ರಮಗಳನ್ನು ಸ್ವಾಗತ ಮತ್ತೊಂದಿಲ್ಲ ಸುಧರ್ಮಲೇಸದ ಧರ್ಮಚಾವಣಿಯ ಸೇರ್ದಿಚ್ಚಿತನ ಭಗವದ್ಭಕ್ತರಿಗೆ ಆಶೀರ್ವಾದದ ಸೇಸನ ಕೊರಪಿನಂಚಿತನ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗೆ ಭಕ್ತಿ ಮೌಕೆಡೆ ಯೋಗಿ ಕೌಸ್ತುಭ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಎತ್ತ ಸ್ವಾಮೀಜಿ ಆಗಮಿಸಿದ್ದಾರೆ ಅರಣ್ಯ ಮಾತ ಭಕ್ತಾಭಿಮಾನ ಪರವಾದ ಈ ಒಂದು ದೀನೋತ್ತರ ಸಮಿತಿ ಅಂಚನೆ ಬ್ರಹ್ಮಕಲಸ ಸಮಿತಿಯ ಮಾತ ಸರ್ವ ಸದಸ್ಯರ ಪರವಾದ ಅನ್ನ ಪಾದಕು ಅಡ್ಡಬುರೊಂದು ಬೇರೆ ಜೀರ್ಣೋದ್ಧಾರ ಸಮಿತಿಯ ಗುರಿಕಾರರಾಯನ ಚಿತ್ತನ ಹರೀಶ್ ಕೋಟ್ಯಾಲ್ ಬೇರೆ ಫಲಪುರ್ಪನ್ನು ಕೊರೆದು ಮೊಟ್ಟೆಡಿಯಲು ಮೋಹನದಾಸ ಪರಮಹಂಸ ಸ್ವಾಮೀಜರು ಸದಾ ಮಾರ್ಗದರ್ಶನದ ಒಟ್ಟಿಗೂ ನಮ್ಮ ಒಟ್ಟಿಗೆ ಇತ್ತೊಂದು ಸಾಧಿಬೋಲ್ ಪಾದ ನಂಗೊಂದು ನಡೆನ ತೋಚಾಯ ಚಿತ್ತನ ಪರಮ ಪೂಜ್ಯರೇ ಅರೆಗೆ ಈ ಒಟ್ಟು ಭಕ್ತಿ ಮೋಕೆಡೆ ಇನಿತ ಚಾವಡಿ ಲೆಸಿಗೆ ಮೋಕೆಡೆ ಎಂದು ಬರೋದಿಲ್ಲ ಇಲ್ಲಿದ್ದ ಈ ಧಾರ್ಮಿಕ ಸಭೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ಒಂಜಿ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಸಹಾಯ ಮಂತ್ರ ಅಂಚಿನ ನಮ್ಮ ಮಾತನ್ನ ಪ್ರೀತಿದ ಸನ್ಮಾನ ರಾಜೇಶ್ ನಾಯಕರಿಗೆ ಉಪಸ್ಥಿತರಿದ್ದಾರೆ ಅರೇನೆ ಬ್ರಹ್ಮಕಲಶೋತ್ಸವ ಅಂಚನೆ ಮೂರು ಸೇರಿದಂತೆ ಮಾತ ಭಕ್ತಾಭಿನ ಪರವಾದ ಹಾರ್ದಿಕ ಸ್ವಾಗತ ಮತ್ತೊಂದಿಲ್ಲ ಸರ್ ಬೇರೆ ಕರುಣಾಕರ ಪೂಜಾರಿ ಕೊಂಬರಮೇಲು ಬೇರೆ ಚಾವಡಿದ ಕಟ್ಟ ಮಟ್ಟದ ಬಿರ್ಕಾರ ಶ್ರೀ ಕ್ಷೇತ್ರ ಕುದ್ರೋಳಿ ಉತ್ಸವ ವಂಚನೆ ಜೀರ್ಣೋದ್ಧಾರ ಸಮಿತಿಯ ಮಾತ ಪದಾಧಿಕಾರನ ಪರವಾದ ಹಾರ್ದಿಕವಾಗಿ ಸ್ವಾಗತ ಮತ್ತೊಂದಿಲ್ಲ ಉವೇ ಒಂಜಿ ದೇವಸ್ಥಾನ ಪಡ ಅಥವಾ ದೇವಸ್ಥಾನ ಪಡು ನೆತ್ತ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಪಡು ಮಂಡ ಆತ ಸುಲಭದ ಕೆಲಸ ವೇದಿಕೆಯಲ್ಲಿ ಪುನಂಚಿನ ಮಾತ ಗಣ್ಯರೇ ವೇದಿಕೆಯಲ್ಲಿ ದುಂಬು ಪುನಂಚಿನ ಮಾತ ಕಾರ್ಯಕ್ರಮ ನೀಡಿದ ನಂತರ ನಾನು ಪತ್ರಿಕಾ ಮಾಧ್ಯಮದ ಕೊಂಡೋಗ್ಲೇರು ಮರ್ಯಾತ್ ಹೆಚ್ಚು ಕೊಡ್ತೀಯನ್ನು ಖಂಡಿತ ಬದಲಾಗಿ ತೊಲಜಿ ಗಂಟೆ ಪದರಾಡಿ ಮುಕ್ಕಾಲಾಂಡು ಎಂಚಾದ ಭಾರಿ ಜನ ರೆಡ್ಡೆ ಸ್ವಾಮೀಜಿನಕ್ಕೂ ಆಶೀರ್ವಾದ ಮಲ್ಪರಂಡು
ಈ ವೇದಿಕೆನೇ ಅಗಲಿಗೆ ಧಾರ್ಮಿಕ ಪಾತ್ರರತ್ತಿನೇ ವೇದಿಕೆ ಎಂಕ್ಲಿಗೆ ಪಾತ್ರರತ್ತಿನ ವೇದಿಕೆ ಹತ್ತು ಅಂಡ ಇನ್ನು ಯಾನು ಅಧ್ಯಕ್ಷ ಸ್ಥಾನಕ್ಕೆ ಬರ್ತೀರಿ ಅಂಡ ಯಾರು ಒಂಚೂರು ದುಂಬು ಪಾತ್ರನ ಅನಿವಾರ್ಯತೆದೊಟ್ಟಿಗೆ ಖಂಡಿತವಾಗ್ಲೂ ಇಂಕ ಭಾರಿ ಸಂತೋಷ ಆಗ್ಬೋದು ಬಂಟ್ವಾಳ ಕ್ಷೇತ್ರಡು ಭಾರಿ ಆದ ಇನಿ ಮೂಜಿ ಕಡೆಟ್ಟು ಬ್ರಹ್ಮಕಲಶ ಒಂದು ಭಾರಿ ಆದ ದೇವಸ್ಥಾನಗಳು ಈ ವರ್ಷ ಬ್ರಹ್ಮಕಲಶ ಒಂದೊಂದು ಕರಿನ ವರ್ಷ ಲಾಕ್ಡೌನ್ ಆದ ಕೆಲವು ಪೋಸ್ಟ್ಪೋನ್ ಆದಿನೆಲ್ಲ ಮಾತ ಸೇರಿನಾಗ ಭಾರಿ ಆತ ಬ್ರಹ್ಮಕಲಶಲು ಈ ಕ್ಷೇತ್ರಡು ಹಾಕೊಂಡು ಒಂದು ಪಂಪನೇ ನನಗೆ ಭಾರಿ ಆತ ಸಂತೋಷ ಹೆಚ್ಚೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳು ಆಯ್ಲೆಕ್ಕನೆ ಜನಗಳ ಧಾರ್ಮಿಕ ಚಿಂತನೆಗಳು ಬರ್ತಿಲೆಕ್ಕನೆ ಖಂಡಿತವಾಗ್ಲೂ ಜನಗಳ ಸ್ವಭಾವಡ್ಲ ఒక ಜನಗಳ ನಡವಳಿಕೆಲ್ಲ ಭಾರಿ ಆತ ವ್ಯತ್ಯಾಸ ಆಗೋದು ನನ್ನ ನಂಬಿಕೆ ಜನಕಲು ಧಾರ್ಮಿಕ ಚಿಂತನೆದೊಟ್ಟಿಗೆ ಇತ್ತಿನಾತು ಜನಕಲು ಬೇತೆ ಬೇತೆ ಬುರ್ಚಂದಿನ ಆಲೋಚನೆ ಮಲ್ಪನೇನು ಜನಕಲು ಕಮ್ಮಿ ಮಲ್ಪರು ಇನಿ ಈ ಕಾರಮಡೆ ಕ್ಷೇತ್ರಡು ಕನ್ನಡ 2 ವರ್ಷದಿಂದ ಈ ಭಾಗದ ಜನಕಲು ನಿರಂತರವಾದ ಈ ಕ್ಷೇತ್ರಡು ಕೆಲಸ ಮಾಡ್ಕೊಂಡು ಬರಾಗ ಬೇತೆ ಮಾತೆಲ್ಲ ಐದು ತರೆದು ಬಿದಾಯ್ದು ಇದ್ದು ಕ್ಷೇತ್ರದ ಬಗ್ಗೆನೇ ಚಿಂತನೆ ಮಾಡ್ಕೊಂಡಂಚಿನ ಒಂದು ಕೆಲಸವನ್ನು ಈ ಭಾಗದ ಜನಕಲು ಮಾಡ್ಕೊಂಡಲ್ಲೇರು ಖಂಡಿತವಾದ್ಲ ಆ ಕ್ಷೇತ್ರಡು ಜನಕಲು ಹೆಚ್ಚೆಚ್ಚಿ ಭಕ್ತಿతో ಜಾಯಿನಾತು ಕ್ಷೇತ್ರಡು ಶಕ್ತಿಲೇ ಹೆಚ್ಚು ಹಾಕೊಂಡು ನಮ್ಮ ಮಾತ ನಂಬಿಕೆ ಅಂಚನೆ ಈ ಕ್ಷೇತ್ರ ಕೂಡ ಪವಿತ್ರವಾದ ಸುಮಾರು 800 ವರ್ಷ ತುಂಬದ ಒಂದು ಹಿಸ್ಟ್ರಿ ಇತ್ತಿನಂಚಿನ ಚರಿತ್ರೆ ಇತ್ತಿನಂಚಿನ ಈ ಪುಣ್ಯ ಕ್ಷೇತ್ರಡು ನಮ್ಮ ಮಾತ ಇನಿ ಸೇರ್ದು ಬ್ರಹ್ಮಕಲಶೋತ್ಸವ ಮಾಡ್ಕೊಂಡಂಚಿನ 8 ದಿನ ತಾನಿ ನಮ್ಮ ಮಾತವಲ್ಲ ಖಂಡಿತವಾಗಲ್ಲ ಹಿಂಗ ಈ ಸಂದರ್ಭಡು ಭಾರಿ ಆತು ಕ್ಷೇತ್ರಗಳಿಗೆ ಮಾತ ಒಂಜಿ ಮಾರ್ಗ ಮಲ್ಪುನ ಬೊಕ್ಕೊಂಜಿ ಮಲ್ಪುನ ಇಂಚಿನ ಅವಕಾಶಗಳು ನಂಗೆ ಒಂಜಿ ಶಾಸಕನಿಗೆ ತೆಗೆದು ಒವ್ವೆಕ್ಕೆ ಒಂಜಿ ಶಾಸಕ ಸ್ಥಾನ ಅವಡು ಅಥವಾ ಒವ್ವೆ ಸ್ಥಾನ ಅವಡು ಮನುಷ್ಯನೇ ಪರ್ಮನೆಂಟ್ ಆಗ್ತದೆ ಅಂಚೆ ಒಪ್ಪನಾಗ ಈ ಅಧಿಕಾರಲ್ಲ ದಾಲ ಉಲ್ಲ ಪರ್ಮನೆಂಟ್ ಅಂತ ಖಂಡಿತ ಆಗ್ತದೆ ಏತು ದಿನ ನಮ್ಮ ಉಲ್ಲ ಆತು ದಿನ ನಮ್ಮದು ದಾದ ಮಲ್ಪರ ಸಾಧ್ಯ ಉಂಡ ನಮ್ಮ ಆತ್ಮಸಾಕ್ಷಿಯಾದ ನಮ್ಮ ಮಲ್ಪನ ಅವೇ ನಂಗೆ ಸಮಾಧಾನ ಕೊರ್ಪುನ ಪನ್ಪುಣೆ ನಾನು ಈ ಸಂದರ್ಭ ಪಂಡದು ನನಾತಿ ಈ ಕ್ಷೇತ್ರಕ್ಕೆ ನನಾತಿ ಜನಗಳು ಭಕ್ತರು ಹೆಚ್ಚಾಗಲಿಕ್ಕನೆ ಈ ಕ್ಷೇತ್ರ ನನಾತು ಬೆಳಗಡಿ ಈ ದೇವಿಯರ ಅನುಗ್ರಹ ಮಾತೆರೆಗಳ ನಮ್ಗೆ ತಿಕ್ಕಡಿಂದ ಈ ಸಂದರ್ಭ ಪಡೆದು ಅವಕಾಶಕ್ಕೆ ವಂದಿಸ ನನ್ನ ಪಾತ್ರ ಮುಗಿಸೋದಿಲ್ಲ. ಜೈ ಹಿಂದ್. ಗೌರವಾರ್ಪಣೆ ಸಹಾಯ ಮಂತದಲ್ಲರೆ ಇಪ್ಪತ್ತು ಶಾಸಕರು ಮರಗಿಡ ದಾನಿಯಾದ ನನೊಂದಿ ಮರಗಿಡ ಸೇವೆ ಕಲ್ತೆಯಾದ ಸೇವೆನ ಮಲ್ತಿನಾರೆ ಸಂಜೀವ ಪೂಜಾರಿ ಕುಂಚಿಗುಟ್ಟೆ ಈ ಬರ್ತಗು ನಮ್ಮ ಸಮಿತಿಯ ಗೌರವ ಸಲಹೆಗಾರರಾದ ಉದಾತ್ತ ಮಾರ್ಗದರ್ಶನದ ಸಾಧಿಬಲ್ ಕೂಡ ದೋಷ ಹೊಂದಿದ್ದರೆ ಆತೆ ತಂದೆ ತನಕ ಕೊರ್ನಂಚಿತ್ತಿನ ದೇವರಿ ಕೊರ್ನಂಚಿತ್ತಿನ ಸಂಪತ್ತಡೆ ನಿಖಿಲ ಕ್ಷೇತ್ರದ ಬೆಳಗೋಡು ಆ ನಿಲೆಟ್ಟೆ ಸುರಪೂಜೆದ ನಾಯಕೆ ಆನೆ ಮೋನದ ನೇಲೆ ಬಂಚಿದ ಗಣಪತಿ ದೇವರಿನ ಬಾರಿ ಪುರ್ಲಕಂಠದ ಮಂದಿರದ 5 ಲಕ್ಷ ಪಣವದ ಸಕಾರಣ ಬಾರಿ ಪೊರ್ಲುಡ ನಿರ್ಮಾಣ ಆಗ್ತದೆ ಆತೆ ಅಂತಂದೆ ಬೇತೆ ಬೇತೆ ದಾನಿ ನಕಲ ಎಡ್ತೆ ಏರು ಕೊಪ್ಪಿನ ಬೇರೆ ಅಕ್ಲಾಡೆ ತುಂಬೋದು ನಂಗೆ ಮಲ್ಲ ಮಟ್ಟದ ಸಹಕಾರನ ಕೊಡ್ತೇನೆ ಇನ್ನಿಂದ ಈ ಪುರ್ಲಕಂಠದ ಮಾಮಾಯಿ ಕ್ಷೇತ್ರ ಕಾರಂಬಡಿದ ಈ ಸಾಹಿತ್ಯರು ಈ ಗೌರವಾರ್ಪಣೆ ಸಂದಾಯ ಮಲ್ಪರೆ ಐಸಿರನ್ನು ಪಡೆಯುವುದಿಲ್ಲ ವಿಶೇಷವಾದ ಬಾರಿ ಸಿರಿಸಿಂಗಾರಾಯಣ ಚಿತ್ರ ಕ್ಷೇತ್ರ ರಂಗ ಅವಡು ದಾಂಡ ಉರಿಯುತ್ತಿನ ಸಾಧ್ಯ ಹೆಚ್ಚಿಗೆ ಅಂಚಿತ್ತಿನ ಪತ್ತೆರನ ಒಟ್ಟುಗು ಮುತ್ತು ದಲಕ ಮೆಂಕಿನ ಸಂಜೀವ ಪೂಜಾರ್ಲು ಇದು ಬೇತೆ ಬೇತೆ ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ಸಾಮಾಜಿಕ ಕ್ಷೇತ್ರಗಳು ಬೆನ್ನಿನ ಬೆನ್ನೊಂದು ಈ ಮಾಮಾಯಿ ಕ್ಷೇತ್ರಗಳ ಒಂದು ಸೇವೆ ಮಲ್ಪನ ಚಿತ್ತನ ಸೌಭಾಗ್ಯ ಆ ಸೇವೆದ ಒಟ್ಟುಗು ಇನಿತ ದಿನ ಸಾರ್ಥಕ ಕ್ಷಣದ ಒಟ್ಟುಗು ನಮ್ಮೊಟ್ಟಿಗೆ ಈ ಪುನಂಚಿತ್ತಿನ ಸಂಜೀವ ಪೂಜಾರಿ ಕುಂಚಿಗುಡ್ಡೆ ಇವರಿಗೆ ಗೌರವಾರ್ಪಣೆ ನನಾತೆ ಸೇವೆ ಮಲ್ಪುನಂಚಿತ್ತನ ಸಮಾಜದ ಚಾಕ್ರಿ ಮಲ್ಪುನಂಚಿತ್ತನ ಧಾರ್ಮಿಕ ನಡತೆ ಸೇವೆ ಮಲ್ಪುನಂಚಿತ್ತನ ಯೋಗಲ್ನ ಭಾಗ್ಯಲ್ನ ಅಪ್ಪೆ ಮಾಮಾಯಿ ಇದಕ್ಕೆ ನನಾತ್ ಶಕ್ತಿನ ಕೊರಡೆ ಸಂಪತ್ತೆ ಸಿರಿ ಪೊಚ್ಚಲಕ ಪಿರ್ಚಾಡು ಪಡದಿ ಕೊಡ್ತು ವಿನಯ ಮಲ್ತೊಂದು ದಿಜ್ಜುಗುಡಲದ ಮೋಕ್ಯದ ಸೊಲ್ಮೆಲು ಸಂದಾಯ ಮಲ್ತೊಂದಿಲ್ಲ ಸಂಜೀವ ಪೂಜಾರಿ ಕುಂಚಿಗುಡ್ಡೆ ಆರಂಭಡೆ ಕ್ಷೇತ್ರ ಲಕ್ಕದುಂತೊಂದು ಬಂದಾಗ ನಿಖಲ ಒಟ್ಟಿಗೆ ಯಾನಲ ಉಲ್ಲ ಎನ್ನ ದೇವರಿ ಕೊತ್ತಿನ ಕಿಂಚಿತ್ತ ಪಣಾವದ ಸಕಾಯದ ಎನ್ನಲ ಮಾವಲ್ಲ ಸಕಾಯ ಉಂಡು ಪಂಪಿನಂತ ಒಟ್ಟಿಗೆ ಮಲ್ಲ ಮಟ್ಟದ ಸಹಕಾರನ ಕೊಡ್ತಿದ್ದಾರೆ ಡಾಕ್ಟರ್ ಎಸ್.ಎಂ. ಗೋಪಾಲಕೃಷ್ಣ ಆಚಾರ್ಯರೇ ಈ ಬರ್ತರು ಮಾಮಾಯಿ ಅಪ್ಪನ ನಡಟೆ ಮಾಮಾಯಿ ಅಪ್ಪನ ವರಪುರಸಾದವಾದ ನನಾತೆ ಸೇವೆ ಮಲ್ಪನ ಚಿತ್ತಿನ ಯೋಗನ ಭಾಗ್ಯನ ಅಪ್ಪ ಮಾಮಾಯಿಗೆ ಒದಗಾದ ಕೊರಡೆ ನನಾತೆ ಇನ್ನ ಬಜಾರ್ ಗ್ರೂಪ್ದ ಇನ್ನ ಮಾರಕತ್ತಲು ನಡಪನ ಚಿತ್ತಿನ ಬಜಾರ್ ಗ್ರೂಪ್ ನನಾತೆ ಮೆನ್ಕೊಂದು ಬರಡೆ ನನಾತೆ ಸಂಪತ್ತು
ಸಿರಿ ಪೆರ್ಚೊಂದಿ ಪಡೆ ಸಮಾಜದ ಜನಮಂದರಿಗೆ ನನಾತೈರಿಗೆ ಕೊರ್ಪುಣಂಚಿತನ ಯೋಗನ ಭಾಗ್ಯಲ್ಲ ಶೋಧನೆ ಪಡಿಪುಣಂಚಿತನ ಭಿನ್ನಯದ ಒಟ್ಟುಗು ಸುಧರ್ಮಲೇಸಿದ ಧರ್ಮಚ್ಛ ಬಡಿದ ಧರ್ಮಗತಿಗೆಡೆ ಮಾಮಾಯಿ ಕ್ಷೇತ್ರ ಕಾರಂ ಪಡೆದ ಈ ನಡೆಟ್ಟೆ ಭಕ್ತಿ ದಿಗಿನ ಧರ್ಮದ ನಡೆಟ್ಟೆ ಅಪ್ಪನ ಪ್ರಸಾದರು ಕೊಡು ಭಿನ್ನೇರ್ನ ಕೈ ಸೇರಿಕೆದ ಒಟ್ಟುಗು ಈ ಗೌರವಾರ್ಪಣೆ ಅಭಿನಂದನೆ ಅಭಿವಂದನೆ. ಜನರೆಲ್ಲ ಸಹಾಯ ಮಾಡ್ತಾರೆ. ಮಹಾಮಾಯಿ ಮತ್ತಿನ ಬ್ರಹ್ಮಕಲಶ ಸೋದ ಸಂದರ್ಭದ ಮಾತುಗಳ ಪಾಲ್ಪಡೆಯಿಂದ ಪಾಲ್ಪಡೆದ ಮುಚ್ಚಿನ ಸೇವೆಗಳ ನಮ್ಮಪಾಲನೆ ಓದುವುದರಿಂದ ಅದಕ್ಕೆ ನನಗೆ ಕೊಟ್ಟು ಧರ್ಮಸ್ಥಾವನೆಗಳು ಧರ್ಮದಲ್ಲಿ ನಡೆಸಬೇಕು ದೂರು ಮುಚ್ಚಿನ ಮಾತ ಭಗವಂತನ ಕುಲ್ಲ ಕಾರಣ ಉನ್ನತ ಸೇವೆ ಸಂಭ್ರಮದ ಧರ್ಮಕಲಶ ಉದ್ದಿಮೆ ಕುರಿತ ಪೂರ್ಣಕಟ್ಟಡ ವಸ್ತು ಗುರುತಿನ ಭಕ್ತಿ ಸಾಹಿತ್ಯದ ಧರ್ಮಸ್ಥಾಪನೆ ಕಳೆದ 80 ವರ್ಷಕ್ಕೂ ಕೇವಲ ಒಂದು ಇತಿಹಾಸವನ್ನು ಈ ಮಹಾಮಾಯಿ ಕ್ಷೇತ್ರ ಪ್ರಾರಂಭಣೆ ಈ ಭಾಗದ ಅನೇಕ ಮಹಿಳೆಯರು ತನ್ನ ಪ್ರಜೆಗಳೇ ಈ ಭೂಮಿ ಈ ಜಗತ್ತಿನ ಬರುವಂತ ಅಮ್ಮ ಏರುಂದಿ ಹೋರಾಟದಲ್ಲಿ ದೇವಸ್ಥಾನ ಕೋಡೆ ದೈವದ ಭೂಮಿ ತುಳಗ ಐದು ಓಡೆ ಇದ್ದಾರೆ ಅಂಡ ಆ ದೈವದಕ್ಕಿಲ್ಲ ಆ ಮಾನವ ಎಂಬ ಒಂದು ಕ್ರಾಂತಿಕ ದಾನವನ್ನು
ಯಜ್ಞಪ್ಪ ವಿನಶ್ಯತಿ ಚುನಾವಣೆ ಅಂತ ಹೇಳ್ತದೆ. ಆ ನಿಟ್ಟಿನಲ್ಲಿ ನಮಗೆ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮವನ್ನ ಭಗವಂತ ಕೊಟ್ಟಿದ್ದಾರೆ. ಅಂಡಜ ಉದ್ದಿಜ ಜರಾಯುಜ 4 ಹಂತಗಳಲ್ಲಿ ಮೆಟಮಾರ್ಫೋಸಿಸ್ ಇರ್ತದೆ. ಮನುಷ್ಯ ಎಂಬ ಜೀವರಾಶಿ ಶ್ರೇಷ್ಠವಾದಂತಹ ಈ ಒಂದು ಹಂತವನ್ನು ಪಡಿಬೇಕಾದ ಕಾಲದಲ್ಲಿ ಒಂದು 50 ವರ್ಷದ ಹಿಂದಿನ ಕಥೆ. ನಾವೆಲ್ಲ ಸಣ್ಣ ಹುಡುಗರಿದ್ದೆವು. ಆಮೇಲೆ ಒಂದು ತಾಯಿದ್ದರು, ಅವರ ಹೆಂಡತಿ ರಾಮಕೋಟೆ ಇದ್ರು. ಅವರು ಕಣ್ಣೀರಷ್ಟೇ ಆ ಜಗನ್ಮಾತೆಯನ್ನು ಏನು ನಾವೇನು ಪುಣ್ಯದ ಕೆಲಸ ಮಾಡಿದ್ದೇವೆ ಅದು ಡೆಪಾಸಿಟ್ ಆಗ್ತದೆ. ಏನೇನು ಪಾಪದ ಕೆಲಸ ಬಂದ್ರೆ ಅದು ಕೂಡ ನಿಮ್ಮನ್ನು ಅಧಪತನಕ್ಕೆ ಡೆಪಾಸಿಟ್ ಆಗ್ತದೆ. ಶಾಸ್ತ್ರಗಾರರು ವೇದಗಳಲ್ಲಿ ಇರ್ಬೋದು, ಉಪನ್ಯಾಸ ಇರ್ಬೋದು, ಇಲ್ಲಿ ಬುದ್ಧ ಬಸವಣ್ಣ ಇರ್ಬೋದು, ಅಥವಾ ಇನ್ನಿತರ ಬ್ರಹ್ಮಶ್ರೀ ನಾರಾಯಣ ಗುರುವರು ಈ ದೇಶಕ್ಕೆ ಶ್ರೇಷ್ಠವಾದಂತಹ ತತ್ವ ಯಾರು ಕೊಟ್ಟಿದ್ದಾರೆ ಆ ತತ್ವಕ್ಕೆ ಪೂಜೆ ಮಾಡಿ. ತತ್ವಕ್ಕೆ ಪೂಜೆ ಮಾಡಿದಾಗ ಇಲ್ಲಿಯ ಶಕ್ತಿಗಳು ಜಾಗೃತ ಆಗ್ತವೆ. ಆಗಿರುವಾಗ ನೀವು ಯಾವುದೇ ಪಕ್ಷಗಳಲ್ಲಿ ಇರ್ಬೋದು ಅಥವಾ ಯಾವುದೇ ಸ್ಥಿತಿಯಲ್ಲಿ ಇರ್ಬೋದು, ಇಂತಹ ಆಧ್ಯಾತ್ಮಿಕ ಕ್ಷೇತ್ರ ಬಂದಾಗ ಅಥವಾ ಒಂದು ಸಿದ್ಧ Mana? Sekarang dapat nyanyi.